ಶುಭ ನಮನಗಳು. ಲಯನ್ಸ್ ಕ್ಲಬ್ ವಿಜಯ್ ಇವರಿಗೆ ಇಂದು ಬಹಳಷ್ಟು ಮಹತ್ವದ ದಿನ. ಏಕೆಂದರೆ ಹೇಗೆ ದಂಪತಿಗಳಿಗೆ 10 ವರ್ಷಗಳ ನಂತರ ಒಂದು ಮಗುವಾದರೆ ಎಷ್ಟೊಂದು ಸಂಭ್ರಮವೋ ಅದೇ ಸಂಭ್ರಮ ಇಂದು ಲಯನ್ಸ್ ಕ್ಲಬ್ ವಿಜಯ ಎಲ್ಲ ಸದಸ್ಯರಿಗೆ. ಇಂದು ನಡೆಯಲಿರುವ ಈ ತರಬೇತಿ ಕಾರ್ಯಕ್ರಮವು ವಿಜಯ್ ಕ್ಲಬ್ಬಿನ ಸದಸ್ಯರಿಗೆ ಒಂದು ರೀತಿಯ ಸೀಮಂತದ ಹಾಗೆ, ಒಂದು ಪೂರ್ವ ತಯಾರಿಯ ಹಾಗೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಈ ಸಂಭ್ರಮಕ್ಕಾಗಿ ಸಜ್ಜುಗೊಂಡ ವೇದಿಕೆಯನ್ನು ಅಲಂಕರಿಸಲು ನಾನು ಪ್ರಸ್ತುತ ವಿಜಯ್ ಕ್ಲಬ್ನ ಖಜಾಂಚಿಯಾದ ಲಯನ್ ಆಸ್ವಲ್ಡ್ ಫುರ್ಟಾಡೋ, ಕಾರ್ಯದರ್ಶಿ ಲಯನ್ ಥಾಮಸ್ ಪ್ರಸಾದ್ ಹಾಗೂ ಅಧ್ಯಕ್ಷರಾದ ಲಯನ್ ರಿಚರ್ಡ್ ಡಿಸೋಜಾ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಗೈಡಿಂಗ್ ಲಯನ್ ಆಸ್ವಲ್ಡ್ ಫುರ್ಟಾಡೋ ಹಾಗೂ ಲಯನ್ ಪ್ರೀತಿ ಡಿಸೋಜಾ, ಗೈಡಿಂಗ್ ಲಯನ್ ಅದು ನಾನೇ. ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಲಯನ್ ಪ್ರಶಾಂತ್ ಡಿಸೋಜಾ. ತಮ್ಮ ಚಪ್ಪಾಳೆಯ ಸದ್ದು ಲಯನ್ ಪ್ರಶಾಂತ್ ಅವರಿಗೆ ಏನೇನು ಸಾಲದು. ZC ಲಯನ್ ವಿಜಯ್ ಶೆಟ್ಟಿ, RC ಲಯನ್ ಸ್ವರೂಪಾ ಶೆಟ್ಟಿ, GST ಕೋಆರ್ಡಿನೇಟರ್ ಲಯನ್ ಕುಡ್ಪಿ ಅರವಿಂದ್ ಶನಾಯ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ GMT ಕೋಆರ್ಡಿನೇಟರ್ ಲಯನ್ ಪ್ರವೀಣ್ ಶೆಟ್ಟಿ, ಕ್ಯಾಬಿನೆಟ್ ಟ್ರೆಜರರ್ ಲಯನ್ ಶ್ರೀನಿವಾಸ್ ಪೂಜಾರಿ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ರೊನಾಲ್ಡ್ ಗೋಮ್ಸ್ ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಬೇಕಾದರೆ ದೇವರ ಕೃಪಾವರಗಳು ಅತಿ ಅಗತ್ಯ. ಇಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸಲಿದ್ದೇವೆ. ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಲಯನ್ ಆಸ್ವಲ್ಡ್ ಫುರ್ಟಾಡೋ ಅವರು. ಲಯನ್ಸ್ ಪ್ರಾರ್ಥನೆ. ಪ್ರಭು ದೇವನೇ, ನನ್ನ ಹೃದಯದಿಂದ ನಿನ್ನನ್ನು ಪ್ರಾರ್ಥಿಸುವೆ. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನು ಒಳ್ಳೆಯ ಭಾವನೆಯಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಫಲಭರಿತವಾಗುವಂತೆ ನನ್ನನ್ನು ಬಲಪಡಿಸು. ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸುವುದು ನಮ್ಮ ಭಾರತೀಯ ಸಂಪ್ರದಾಯ. ಲಯನ್ಸ್ ಕ್ಲಬ್ ವಿಜಯ್ ನನ್ನ 5 ವರ್ಷದ ಅನುಭವದ ನಂತರ ನನ್ನ ಪ್ರಥಮ ಆದ್ಯತೆ ಇತ್ತು ನಮಗೆ ಒಂದು ಹೊಸ ಕೂಸು, ಅಂದ್ರೆ ಒಂದು ಕ್ಲಬ್ ಅನ್ನು ಮಾಡುವುದು, ಅದರೊಟ್ಟಿಗೆ ಜನರ ಸೇವೆಗೆ ಸ್ಪಂದಿಸುವುದು. ಸೊ ಆ ಧ್ಯೇಯವನ್ನು ಇಟ್ಕೊಂಡು ಸುಮಾರು 4 ತಿಂಗಳ ಮುಂದೆ ನಾನು ಪ್ರಯತ್ನ ಪಟ್ಟಿದ್ದೆ. ಕೆಲವು ಕಾರಣದಿಂದ ಅದು ಸಫಲತೆ ಅಂದ್ರೆ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಇವತ್ತದು ಪುನಃ ನಮ್ಮ ಪ್ರವೀಣ್ ಶೆಟ್ಟಿಯವರ ಒಂದು ಸಾರಥ್ಯದಲ್ಲಿ ಅದು ಮುಂದುವರಿತಾ ಇದೆ. ಇವತ್ತಿನ ಈ ಓರಿಯಂಟೇಷನ್ ಪ್ರೋಗ್ರಾಮ್ ನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಬಂದ ನಮ್ಮ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಷರರ್ ಶ್ರೀನಿವಾಸ್ ಪೂಜಾರಿ ಅವರಿಗೂ, GMT ಕೋಆರ್ಡಿನೇಟರ್ ಪ್ರವೀಣ್ ಶೆಟ್ಟಿ ಅವರಿಗೂ, ರೀಜನ್ ಚೇರ್ಪರ್ಸನ್ ಸ್ವರೂಪ್ ಶೆಟ್ಟಿ ಮೇಡಮ್ ಅವರಿಗೂ, ಚೇರ್ಪರ್ಸನ್ ವಿಜಯ್ ಶೆಟ್ಟಿ ಅವರಿಗೂ, ಗೈಡಿಂಗ್ ಲೈನ್ ನಮ್ಮ ಪ್ರೀತಿಯ ಆಸ್ವಲ್ಡ್ ಫುರ್ಟಾಡೋ ಮತ್ತೆ ಪ್ರೀತಿ ಡಿಸೋಜಾ ಅವರಿಗೂ, ಕ್ಲಬ್ ಪ್ರೆಸಿಡೆಂಟ್ ರಿಚರ್ಡ್ ಡಿಸೋಜಾ, ಸೆಕ್ರೆಟರಿ ಪ್ರಸಾದ್ ಅವರು ಇನ್ನು ಬರಬೇಕಷ್ಟೇ, ನಮ್ಮ ಪಿಡಿದವರ ನಮ್ಮ ಪ್ರೀತಿಯವರ ಆದ ಗೋಮ್ಸ್ ಅವರಿಗೂ ನನ್ನ ಪ್ರೀತಿಯ ಸ್ವಾಗತ. ಹಾಗೂ ಇವತ್ತಿನ ಈ ಓರಿಯಂಟೇಷನ್ ಕಾರ್ಯಕ್ರಮದ ಮುಖ್ಯವಾದ ಅಂಗವಾಗಿ ನಮ್ಮ ನ್ಯೂ ಕ್ಲಬ್ಬಿನ ಮೆಂಬರ್ಸ್ ಅವರಿಗೂ ನಾನು ಪ್ರೀತಿಯಲ್ಲಿ ಸ್ವಾಗತ ಮಾಡ್ತಿದ್ದೇನೆ. ಈ ಹೊಸ ಕ್ಲಬ್ ಇವತ್ತಿನ ಓರಿಯಂಟೇಷನ್ ಕಾರ್ಯಕ್ರಮದಿಂದ ಇದ್ರೆ ನಿರಂತರ ಎಲ್ಲ ಕ್ಲಬ್ಬಿಗೆ ಒಟ್ಟಿಗೆ ನಾವು ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ, ನಿಮ್ಮ ಕ್ಲಬ್ಬಿನ ಸಾಧನೆಗೂ ನಾವು ಸಾಧನೆಯನ್ನು ಮಾಡಿ ತೋರಿಸ್ತೇವೆ ಎಂಬ ಭರವಸೆಯೊಂದಿಗೆ ನಾನು ಈ ಹೆಜ್ಜೆಯನ್ನು ಇಟ್ಟಿದ್ದೇನೆ. ನಮಗೆಲ್ಲ ನಿಮ್ಮ ಎಲ್ಲ ಆಶೀರ್ವಾದ ಅಗತ್ಯವಿದೆ. ದಯವಿಟ್ಟು ನಿಮ್ಮ ಆಶೀರ್ವದಿಸಬೇಕಂತೇಳಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.
ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಪ್ರಾಮುಖ್ಯತೆಯ ಬಗ್ಗೆ ಆಗಿರ್ತಕ್ಕಂಥ ಇನ್ನೇನು ಕೆಲವೇ ದಿನಗಳಲ್ಲಿ ಲಯನ್ಸ್ನ ನಮ್ಮ ಕುಟುಂಬಕ್ಕೆ ಸೇರಲು ಸಿದ್ಧರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಲಯನ್ಸ್ ಬಂಧುಗಳೇ, ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ನಾನು ಪ್ರವೀಣ್ ಶೆಟ್ಟಿ, ಡಿಸ್ಟ್ರಿಕ್ಟ್ GMT ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರತಿಷ್ಠಿತ ನಮ್ಮ ವಿಜಯ್ ಕ್ಲಬ್ 2009ರಲ್ಲಿ ನಮ್ಮ ಲಾಲ್ಬಾಗ್ ಸಂಸ್ಥೆಯಿಂದ ಪ್ರವರ್ತಿಸಲ್ಪಟ್ಟಂಥ ಸಂಸ್ಥೆ ಈಗ 12 ವರ್ಷವನ್ನ ಪೂರೈಸಿ ಯಶಸ್ವಿಯಾಗಿ ಪೂರೈಸ್ತಾ ಇದೆ. ಪ್ರಾಯಶಃ ನನ್ನ ಭಾಗ್ಯ ಅಂತ ಅನಿಸ್ತೇನೆ. ನಾನು ಪ್ರಾಂತ್ಯಾಧ್ಯಕ್ಷನಾದ ಸಂದರ್ಭದಲ್ಲಿ ನಾನು ವಿಜಯ್ ಕ್ಲಬ್ ನಮ್ಮ ಜೊತೆ ಇತ್ತು. ಅವರಿರ್ತಕ್ಕಂಥ ಬಾಂಧವ್ಯ, ಅವರಿರ್ತಕ್ಕಂಥ ಒಂದು ನಮ್ಮ ಸಹೋದರತೆ ನಿಜಕ್ಕೂ ಒಂದು ಮೆಚ್ಚುವಂಥದ್ದು. ಆ ಸಂಸ್ಥೆ ಈ ಲಯನ್ಸ್ ಅಲ್ಲಿ ಒಂದು ಪದ್ಧತಿ ಇದೆ. ಯಾವುದೇ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕಾದ್ರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅದನ್ನು ಪ್ರವರ್ತಿಸಬೇಕೆನ್ನುವಂಥ ಒಂದು ನಿಯಮ ಇದೆ. ಈ ನಿಟ್ಟಿನಲ್ಲಿ ಇಂದು ನಮ್ಮ ವಿಜಯ್ ಸಂಸ್ಥೆಯ ಬಹಳ ಪಾದರಸದಂತಹ ವ್ಯಕ್ತಿತ್ವದ ಇಬ್ಬರು ನಾಯಕರು, ಪ್ರಶಾಂತ್ ಡಿಸೋಜ್ ಅವರು ಅದರ ವಿಸ್ತರಣಾಧಿಕಾರಿಯಾಗಿ, ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಆಗಿ, ಹಾಗೆ ಗೈಡಿಂಗ್ ಲೈನ್ ಆಗಿ ಓಸ್ವಾಲ್ಡ್ ಅವರು ಈ ಜವಾಬ್ದಾರಿಯನ್ನು ವಹಿಸಿ ಕಳೆದ ಹಲವು ದಿವಸಗಳಿಂದ ನಮ್ಮ ಕಚೇರಿಯಲ್ಲಿ ಅದರ ಬಗ್ಗೆ ಚರ್ಚೆ ಆಗಿ ಪ್ರಾಯಶಃ 5-6 ದಿವಸದಲ್ಲಿ ಇಂಥ ಒಂದು 30 ಸದಸ್ಯರಿರ್ತಕ್ಕಂಥ ತಂಡವನ್ನ ಅವರು ಕಟ್ಟಿದ್ದಾರೆ. ಪ್ರಪ್ರಥಮವಾಗಿ ನಾನು ಅವರು ಇಬ್ಬರು ನಾಯಕರಿಗೆ ನಾನು ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಗೈಡಿಂಗ್ ಲೈನ್ ಆಗಿ ಪ್ರೀತಿ ಮೇಡಮ್ ಅವರು ಬಹಳ ಶುದ್ಧವಾದ ಕನ್ನಡವನ್ನ ಮಾತಾಡಿರ್ತಕ್ಕಂಥ ಚಾಕಚಕ್ಯತೆಯನ್ನು ಹೊಂದಿದವರು, ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ನಿರ್ವಹಿಸಿದವರು. ಅವರು ಸಹ ಗೈಡಿಂಗ್ ಲೈನ್ ಆಗಿ ಸಂಸ್ಥೆಯನ್ನ ಮುಂದುವರಿಸಲಿಕ್ಕೆ ಇದ್ದಾರೆ. ಈ ಸಂಸ್ಥೆಯ ನಮ್ಮ ಜಿಲ್ಲಾ ರಾಜ್ಯಪಾಲರ ಒಂದು ಧ್ಯೇಯ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಸ್ಥೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆ ಸಂಸ್ಥೆಯ ಸದಸ್ಯರಿಗೆ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಅನ್ನ ಮಾಡಬೇಕು, ತದನಂತರವೇ ಅವರ ಲಯನ್ಸ್ ಜಾಯಿನ್ ಆಗುವಾಗೆ ಪ್ರೇರೇಪಿಸಬೇಕು ಎನ್ನುವಂತಹ ದೊಡ್ಡ ಉದ್ದೇಶ ನಮ್ಮ ಜಿಲ್ಲಾ ರಾಜ್ಯಪಾಲರದ್ದು. ಆದ್ರಿಂದ ನಮ್ಮ ಪದಗ್ರಹಣ ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕಿಂತ ಮುಂಚೆ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆ ಮಾಡ್ತಾ ಇದ್ದೇವೆ. ಪ್ರಸಕ್ತ ವರ್ಷ ನಮ್ಮ ಲಯನಿಸ್ಟಿಕ್ ಇಯರ್ ಜುಲೈ 1ರಿಂದ ಪ್ರಾರಂಭ ಆಗ್ತಾ ಇದೆ. ಈ ಒಂದು ತಿಂಗಳ ಅವಧಿಯಲ್ಲಿ ಇದು ನಮ್ಮ ಜಿಲ್ಲೆಯಲ್ಲಿ ಆಗತಕ್ಕಂಥ ಮೂರನೇ ಕ್ಲಬ್ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಪ್ರಾಯಶಃ ಇದು 102ನೇ ಕ್ಲಬ್ ಆಗುತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜಿಲ್ಲಾ ರಾಜ್ಯಪಾಲರಾದಂತಹ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜಿಲ್ಲಾ ರಾಜ್ಯಪಾಲರು ಅಂತ ಹೇಳಿದ್ರೆ ನಮ್ಮದು ಲಯನ್ಸ್ ಜಿಲ್ಲೆ ಅಂತ ನಾವು ಹೇಳ್ತೇವೆ. ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಕೊಡಗು 4 ಜಿಲ್ಲೆ ಸೇರಿದ್ರೆ ಒಂದು ಲಯನ್ಸ್ ಜಿಲ್ಲೆ ಅಂತ ಹೇಳ್ತೇವೆ. ಆ ಜಿಲ್ಲೆಯ ರಾಜ್ಯಪಾಲರಾದವರು ನಮ್ಮ ವಸಂತ್ ಕುಮಾರ್ ಶೆಟ್ಟಿ ಅವರು. ಅವರೊಂದು ಸಣ್ಣ ಪರಿಚಯವನ್ನು ನೀಡಿ ತದನಂತರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತೇವೆ. ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ಲಯನ್ಸ್ ಕ್ಲಬ್ ಬಂಟ್ವಾಳ 50 ವರ್ಷವನ್ನು ಪೂರೈಸತಕ್ಕಂಥ ಬಂಟ್ವಾಳ ಸಂಸ್ಥೆಯ ಸದಸ್ಯರಾಗಿದ್ದು 2004ರ ಇಸವಿಯಲ್ಲಿ ಲಯನ್ಸ್ ಸಂಸ್ಥೆಯನ್ನ ಸೇರಿದ್ರು. ತದನಂತರ ಲಯನ್ಸ್ ಸಂಸ್ಥೆಯಲ್ಲಿ ಕಾರ್ಯದರ್ಶಿಗಳಾಗಿ, ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಪ್ರಾಂತ್ಯಾಧ್ಯಕ್ಷರಾಗಿ, ಡಿಸ್ಟ್ರಿಕ್ಟ್ GLT ಕೋಆರ್ಡಿನೇಟರ್ ಆಗಿ, GMT ಕೋಆರ್ಡಿನೇಟರ್ ಆಗಿ, ತದನಂತರ ಜಿಲ್ಲಾ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ, ತದನಂತರ ನಮ್ಮ ಜಿಲ್ಲೆಯ ದ್ವಿತೀಯ ಉಪರಾಜ್ಯಪಾಲರಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾದಂತಹ ಒಂದು ಧೀಮಂತ ನಾಯಕ, ನಮ್ಮೆಲ್ಲರ ನಾಯಕ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು. ವೃತ್ತಿಯಲ್ಲಿ ಪ್ರತಿಷ್ಠಿತ LIC ಸಂಸ್ಥೆಯಲ್ಲಿ ಉನ್ನತ ಹುದ್ದೆಯನ್ನ ಹೊಂದಿರುವವರು. ಈ ವರ್ಷ ನಮ್ಮ ಜಿಲ್ಲೆಯನ್ನ ಮುನ್ನಡೆಸತಕ್ಕಂತ ಒಬ್ಬ ಕನಸುಗಾರ ನಾಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಈ ಕಾರ್ಯಕ್ರಮವನ್ನ ಈಗ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ.
ಅಧ್ಯಕ್ಷರಾದಂಥ ರಿಚರ್ಡ್ ಡಿಸೋಜ್ ಅವರೇ, ಮಾಜಿ ರಾಜ್ಯಪಾಲರಾದಂಥ ರೊನಾಲ್ಡ್ ಐಸಕ್ ಗೋಮ್ಸ್ ಅವರೇ, ಪ್ರಾಂತೀಯ ಅಧ್ಯಕ್ಷರಾದ ಸ್ವರೂಪ ಶೆಟ್ಟಿ, ಜಿಲ್ಲೆಯ ಕೋಶಾಧಿಕಾರಿ ಶ್ರೀನಿವಾಸ್ ಪೂಜಾರಿ ಅವರೇ, GMT ಕೋಆರ್ಡಿನೇಟರ್ ಪ್ರವೀಣ್ ಶೆಟ್ಟಿ, GST ಕೋಆರ್ಡಿನೇಟರ್ ಅರವಿಂದ್ ಶೆಣೆ ಅವರೇ, ಈ ಕ್ಲಬ್ಬಿನ ಜೋನ್ ಚೇರ್ಮನ್ ಆದಂಥ ವಿಜಯ್ ಶೆಟ್ಟಿ, ಹಾಗೆ ಎಕ್ಸ್ಟೆನ್ಷನ್ ಚೇರ್ಮನ್, ಈ ಕ್ಲಬ್ಬಿನ ಹುಟ್ಟಿಗೆ ಕಾರಣಕರ್ತರಾದಂಥ ಪ್ರಶಾಂತ್ ಡಿಸೋಜ ಅವರೇ, ಹಾಗೆ ಓಸ್ವಾಲ್ ಡಿಸೋಜ ಅವರೇ, ಹಾಗೆ ಜಿಲ್ಲೆಯ ಲಯನ್ಸ್ ಡಿಸ್ಟಿಕ್ನ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಈ ಲಯನ್ಸ್ ಕ್ಲಬ್ ಪೆರ್ಮಾನ್ನೂರು ಇದಕ್ಕೆ ಈ ಕ್ಲಬ್ಬಿನ ಹುಟ್ಟಿಗೆ ಅದರ ಸದಸ್ಯರಾಗಿ ಇದನ್ನು ಬೆಳೆಸಲಿಕ್ಕೆ, ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಬಂದಿರುವಂಥ ಬಂಧುಗಳೇ, ಈ ಹೊಸ ಕ್ಲಬ್ಬನ್ನು ಜಿಲ್ಲೆಗೆ ಸಮರ್ಪಿಸುತ್ತಿರುವಂಥ ವಿಜಯ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ನಾನು ಜಿಲ್ಲೆಯ ನಾಯಕನಾಗಿ ಮೊದಲಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿಸಬೇಕಾದ್ರೆ ಒಂದು 25-30 ಜನರನ್ನು ಸೇರಿಸಬೇಕಾದ್ರೆ ಸುಮಾರು ಅವರು ಒಂದು 50 ಜನರ ಹತ್ರ ಆದರೂ ಹೋಗಬೇಕಾಗ್ತದೆ. ಆಗ ಒಂದು 25 ಒಳ್ಳೆಯ ಸದಸ್ಯರು ಒಂದು ಸಂಸ್ಥೆಗೆ ಸಿಗ್ತಾರೆ. ಹಾಗೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪ್ರಶಾಂತ್ ಡಿಸೋಜ್ ಅವರು ಈ ಭಾಗದಲ್ಲಿ ಮಾಡಿದ್ದಾರೆ. ಅವರು ಈಗಾಗಲೇ ಪ್ರವೀಣ್ ಶೆಟ್ಟಿ ಹೇಳಿದಾಗೆ ಒಂದು ಚುರುಕಿನ ಪಾದರಸದಂಥ ವ್ಯಕ್ತಿ. ಒಂದು ಗಳಿಗೆ ಇಲ್ಲಿದ್ರೆ ಇನ್ನೊಂದು ಗಳಿಗೆ ಎಲ್ಲಿರ್ತಾರೆ ಅಂತ ಹೇಳಿಕ್ಕಾಗಲ್ಲ. ಅಂಥವರಿಂದ ಮಾತ್ರ ಇಂಥ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಪ್ರಶಾಂತ್ ಡಿಸೋಜ್ ಅವರ ಈ ಕಾರ್ಯವೈಖರಿಗೆ, ನಮಗೆ ಈ ಕ್ಲಬ್ಬನ್ನು ಅತ್ಯುತ್ತಮ ಸದಸ್ಯರ ಒಂದು ಕ್ಲಬ್ಬನ್ನು ಜಿಲ್ಲೆಗೆ ನೀಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಜಿಲ್ಲೆಯ ನಾಯಕನಾಗಿ ಈ ಹೊಸ ಕ್ಲಬ್ಬಿನ ಬಗ್ಗೆ ಲಯನ್ಸ್ ಅಂದರೆ ಏನು, ಲಯನ್ಸ್ ನಾವು ಏನು ಮಾಡ್ತೇವೆ, ಏನು ಮಾಡಿದ್ದೇವೆ, ಮುಂದೆ ಏನು ಮಾಡಬಹುದು, ಈ ಎಲ್ಲ ಸಾಧ್ಯತೆಗಳ ಬಗ್ಗೆ ಸದಸ್ಯರಾಗುವವರಿಗೆ ಆ ವಿಷಯಗಳು ಗೊತ್ತಿದ್ರೆ, ಬಹುಶಃ ವಿಜಯ್ ಕ್ಲಬ್ ಹುಟ್ಟುವಾಗ ಇಂಥ ಒಂದು ಕಾರ್ಯಕ್ರಮ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಆಗಿದೆಯಾ? ಅವ್ರಿಗೆ ಹೌದು, ಅವಾಗಿದ್ದವರು ಅವರು. ಹಾಗೆ ಅವರು ಸುಮಾರು 30 ವರ್ಷದಿಂದ ಈ ಲಯನ್ಸ್ನಲ್ಲಿ ಇದ್ದಾರೆ. ನನಗೆ ಒಂದು 17-18 ವರ್ಷ, ನನಗಿಂತಲೂ ತುಂಬ ಸೀನಿಯರ್ ಅರವಿಂದ್ ಶೆಣೆಯವರು. ಹಾಗಾಗಿ ಹೀಗೆ ಒಂದು ಕ್ಲಬ್ ಹುಟ್ಟುವಾಗ ಯಾಕೆ, ಹೇಗೆ, ಏನೆಲ್ಲ ಸಾಧ್ಯತೆಗಳ ಬಗ್ಗೆ ಅಂತ ಹೇಳಿ ಗೊತ್ತಾದರೆ ಮಾತ್ರ ಅದನ್ನು ಮುಂದೆ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಕಾರ್ಯಕ್ರಮವನ್ನು ನಾವು ಸಂಘಟಿಸಿದೆ. ಇದು ಕ್ಲಬ್ ಓಪನಿಂಗ್ ಅಲ್ಲ. ಕ್ಲಬ್ ಅಂದರೆ ಏನು, ಏನೆಲ್ಲ ಸದಸ್ಯರ ಜವಾಬ್ದಾರಿ, ಹಕ್ಕು ಏನು ಮತ್ತು ಬದ್ಧತೆ ಏನು, ಇದೆರಡರ ಬಗ್ಗೆ ತಿಳ್ಕೊಳ್ಬೇಕನ್ನೋ ಒಂದು ಓರಿಯಂಟೇಷನ್ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟಿದ್ದೇವೆ. ಈ ಕಾರ್ಯಕ್ರಮವನ್ನು ಜಿಲ್ಲೆಯ ರಾಜ್ಯಪಾಲನಾಗಿ ಉದ್ಘಾಟಿಸಲಿಕ್ಕೆ ನಾನು ಅತ್ಯಂತ ಸಂತಸ ಪಡ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟಿಸಿದ್ದೇನೆ. ಹೌದು, ಪ್ರಶಾಂತ್ ಡಿಸೋಜ್ ಅವರು ಈ ಕ್ಲಬ್ಬಿನ ಹುಟ್ಟಿಗೆ ಎಕ್ಸ್ಟೆನ್ಷನ್ ಚೇರ್ಮನ್ ಆದರೆ ನಮ್ಮಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ. ಗೈಡಿಂಗ್ ಮಾಡಬೇಕು. ಒಬ್ಬರ ಲೈನ್ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಗೈಡ್ ಮಾಡ್ಬೇಕಂದ್ರೆ ಅದು ಹುಟ್ಟು ಹಾಕಿದವರಿಗಿಂತಲೂ ದೊಡ್ಡ ಜವಾಬ್ದಾರಿ ಗೈಡ್ ಮಾಡೋವರದ್ದು. ಹಾಗಾಗಿ ಈ ಕ್ಲಬ್ಬಿಗೆ ಗೈಡಿಂಗ್ ಲೈನ್ ಆಗಿ ಓಸ್ವಾಲ್ ಡಿಸೋಜ್ ಅವರು, ವಿಜಯ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು, ಸದಸ್ಯರು ಮತ್ತೆ ಕಳೆದ ವರ್ಷದ ಅಧ್ಯಕ್ಷರು, ಅದಕ್ಕಿಂತ ಹಿಂದೆ ಸಹ ಒಮ್ಮೆ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಮುನ್ನಡೆಸಿದವರು, ಅವರು ಗೈಡಿಂಗ್ ಲೈನ್ ಆಗಿದ್ದಾರೆ. ಮತ್ತೆ ನಮ್ಮ ಟೀಚರ್ ಅವರು ಮಾತಾಡಿದರೆ ಅಷ್ಟು ಕನ್ನಡ ಕೇಳಲಿಕ್ಕೆ ಅಷ್ಟು ಸುಂದರ ಅಂತ ಟೀಚರ್ ಪ್ರೀತಿ ಡಿಸೋಜ್ ಅವರು ಈ ಕ್ಲಬ್ಬಿಗೆ ಗೈಡಿಂಗ್ ಆಗಿ ನಿಮ್ಗೆ ಏನೇ ಸಮಸ್ಯೆಗಳಿದ್ರೆ ಸಂಘಟನೆಯನ್ನು ಬೆಳೆಸಲಿಕ್ಕೆ, ಕ್ಲಬ್ಬಿನ ಆರ್ಗನೈಸೇಷನ್ ಮಾಡಲಿಕ್ಕೆ, ಅದಕ್ಕೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ ಈ 2 ಜನ ಇದ್ದಾರೆ. ಹಾಗೆ ಈ ವ್ಯವಸ್ಥೆಯಲ್ಲಿ ನಾವು ಸಂಘಟಿತರಾಗ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ. ಮತ್ತೆ ಮುಂದೆ ನಾನು ಒಂದು 10 ನಿಮಿಷದ್ದು ಆ ನಂತರ ಮಾತಾಡಲಿಕ್ಕಿದ್ದೇನೆ. ಓರಿಯಂಟೇಷನ್ ಕಾರ್ಯಕ್ರಮಕ್ಕಾಗಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹೌದು, ಪ್ರಶಾಂತ್ ಡಿಸೋಜ್ ಅವರು ಈ ಕ್ಲಬ್ಬಿನ ಹುಟ್ಟಿಗೆ ಎಕ್ಸ್ಟೆನ್ಷನ್ ಚೇರ್ಮನ್ ಆದರೆ ನಮ್ಮಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ. ಗೈಡಿಂಗ್ ಮಾಡಬೇಕು. ಒಬ್ಬರ ಲೈನ್ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಗೈಡ್ ಮಾಡ್ಬೇಕಂದ್ರೆ ಅದು ಹುಟ್ಟು ಹಾಕಿದವರಿಗಿಂತಲೂ ದೊಡ್ಡ ಜವಾಬ್ದಾರಿ ಗೈಡ್ ಮಾಡೋವರದ್ದು. ಹಾಗಾಗಿ ಈ ಕ್ಲಬ್ಬಿಗೆ ಗೈಡಿಂಗ್ ಲೈನ್ ಆಗಿ ಓಸ್ವಾಲ್ ಡಿಸೋಜ್ ಅವರು, ವಿಜಯ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು, ಸದಸ್ಯರು ಮತ್ತೆ ಕಳೆದ ವರ್ಷದ ಅಧ್ಯಕ್ಷರು, ಅದಕ್ಕಿಂತ ಹಿಂದೆ ಸಹ ಒಮ್ಮೆ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಮುನ್ನಡೆಸಿದವರು, ಅವರು ಗೈಡಿಂಗ್ ಲೈನ್ ಆಗಿದ್ದಾರೆ. ಮತ್ತೆ ನಮ್ಮ ಟೀಚರ್ ಅವರು ಮಾತಾಡಿದರೆ ಅಷ್ಟು ಕನ್ನಡ ಕೇಳಲಿಕ್ಕೆ ಅಷ್ಟು ಸುಂದರ ಅಂತ
ಟೀಚರ್ ಪ್ರೀತಿ ಡಿಸೋಜ ಅವರು ಈ ಕ್ಲಬ್ಬಿಗೆ ಗೈಡಿಂಗ್ ಆಗಿ ನಿಮ್ಗೆ ಏನೇ ಸಮಸ್ಯೆಗಳಿದ್ರೆ ಆ ಸಂಘಟನೆಯನ್ನು ಬೆಳೆಸಲಿಕ್ಕೆ, ಕ್ಲಬ್ಬಿನ ಆರ್ಗನೈಸೇಷನ್ ಮಾಡಲಿಕ್ಕೆ, ಅದಕ್ಕೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ ಈ 2 ಜನ ಇದ್ದಾರೆ. ಹಾಗೆ ಈ ವ್ಯವಸ್ಥೆಯಲ್ಲಿ ನಾವು ಸಂಘಟಿತರಾಗ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ. ಮತ್ತೆ ಮುಂದೆ ನಾನು ಒಂದು 10 ನಿಮಿಷದ್ದು ಆ ನಂತರ ಮಾತಾಡ್ಲಿಕ್ಕಿದ್ದೇನೆ. ಓರಿಯಂಟೇಷನ್ ಕಾರ್ಯಕ್ರಮಕ್ಕಾಗಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹಾಗಾಗಿ ಈ ವೇದಿಕೆಯನ್ನು ನಾವು ತೆರವುಗೊಳಿಸ್ತಾ ಇದ್ದೇವೆ. ವಂದನೆಗಳು.